ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ರಡ್ಡು ಸರತ ಆಜಿಟ್ ತಾಪನ್ಯಾತಿನ ಕುಡ್ಲಾ ಕುಂಜತ್ತ ಬೈಲ್ದ ಸ್ನೇಹ ಬಳಗ ಕುಂಜತ್ತ ಬೈಲ್ ಅಂಗನವಾಡಿ ಕೇಂದ್ರನು 14,20,000 ರೂಪಾಯಿ ಖರ್ಚಿಡು ಪಿರ ಪೊಸತಾತ್ ಕಟ್ಟಿದರು. ಮೇಯರ್ ಜಯಾನಂದ ಅಂಚನ್ ಬೊಕ್ಕ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಹೊಸ ಅಂಗನವಾಡಿ ಕೇಂದ್ರನು ಉದಿಪನ ಮಲ್ತೆರು. ಕುಡ್ಲಾ ಕುಂಜತ್ತ ಬೈಲ್ದ ಸ್ನೇಹ ಬಳಗ ಕುಂಜತ್ ಬೈಲ್ ಅಂಗನವಾಡಿ ಕೇಂದ್ರ ಸ್ನೇಹ ಬಳಗ ಕ್ಲಬ್ಬುಡು ರಡ್ಡು ಸರತ ಆಜಿಟ್ಟು ಶುರುವಾದಿತದು. 2019 ಕುಡ್ಲಾ ಮಹಾನಗರ ಪಾಲಿಕೆ ದಾನಿಲೆಟ್ಟು ಕಾರ್ಪೊರೇಟರ್ ಮೊಹಮ್ಮದ್ ಉಪ್ಪುನಗ ಅಂಗನವಾಡಿಗೆ ಹೊಸ ಕಟ್ಟುವಣ ಕಟ್ಟಿದಿತ್ತಿರು. ಇತ್ತ ಶಾಸಕರು ಮೇಯರ್ ಪಾಲಿಕೆ ಸದಸ್ಯರು ಬೊಕ್ಕ ದಾನಿಲಿನ ಸಹಾಯ ಸಹಕಾರಡು ಅಂಗನವಾಡಿ ಕೇಂದ್ರ ಹೊಸತ್ ಕಟ್ಟದಿತ್ತದು. ಐತ ಉದಿಪನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತಿರು. ಮೇಯರ್ ಜಯಾನಂದ ಅಂಚನ್ ನಾಡೆ ಕತ್ತಿರ್ದು ಸ್ನೇಹ ಬಳಗ ಕುಂಜತ್ ಬೈಲ್ ಅಂಗನವಾಡಿ ಕೇಂದ್ರ ಉದಿಪನ ಮಲ್ತೆರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ನಾಮಫಲಕ ಉದಿಪನ ಮಲ್ತೆರು. ಪೊಂಜು ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಅಂಗನವಾಡಿ ಮೇಲ್ವಿಚಾರ ತೂವನ್ನ ಶ್ರೀಮತಿ ಸಾಕು ಎದ್ಕೊಂದು ಸುರತ ಪಾತ್ರ ಪಂಡದು 14,20,000 ರೂಪಾಯಿದ ಖರ್ಚಿದ ಈ ಅಂಗನವಾಡಿನ ಶಿಶು ಅಭಿವೃದ್ಧಿ ಇಲಾಖೆರ್ದು 1 ಲಕ್ಷ, ಶಾಸಕರ ನಿಧಿರ್ದು 3,20,000, ಮಹಾನಗರ ಪಾಲಿಕೆರ್ದು 12,62,000 ಅನುದಾನ ಕಟ್ಟದನೆಂದು ಪಂಡೆರು. ಬಿನ್ನಿರ್ನ ಒಟ್ಟು ಸೇರಿಗೆಡು ತುಡರ್ ಪೊತ್ತಾದ ಸಭಾಲೀಸ ಉದಿಪನಾಡು. ಡಾಕ್ಟರ್ ಭರತ್ ಶೆಟ್ಟಿ ಬೊಕ್ಕ ಜಯಾನಂದ ಅಂಚನ್ ಸಭಾಲೀಸನ್ನು ಉದ್ದೇಶಿಸಾದ ಪಾತಿರ್ದು ಸ್ನೇಹ ಬಳಗ ಅಂಗನವಾಡಿ ಕೇಂದ್ರ ಬೊಕ್ಕ ಅಂಗನವಾಡಿ ಕೇಂದ್ರದ ಜೂಕ್ಲಿಗ್ ಎಡ್ಡೆಪು ಬಯಕೇರು. ದೇವರನ್ನ ನೋಡಬಹುದು ಮಕ್ಕಳಲ್ಲಿ ಅಂತ ಹೇಳುವುದು ಅಕ್ಷರಶಃ ನಿಜ. ಹಾಗಾಗಿ ಬಹುಶಃ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದಾರೆ ಅವರು ಸಹ ಪುಣ್ಯವಂತರು. ಮಾತ್ರ ಅಂಗನವಾಡಿ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಹಲವಾರು ಸಮಸ್ಯೆಗಳಿದೆ. ಸರ್ಕಾರ ಅದನ್ನು ಎಲ್ಲರನ್ನ ಒಂದೇ ರೀತಿಯಲ್ಲಿ ಒಂದೇ ಸಮಯದಲ್ಲಿ ಅವರಿಗೆ ಸರಿಯಾದ ವ್ಯವಸ್ಥೆನ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾನು ಟೀಚಿಂಗ್ ಫೀಲ್ಡಿಂದ ಬಂದವ. ನಮ್ಮಲ್ಲಿ ಏನಾಗ್ತಂದ್ರೆ ಶಾಲೆಯಲ್ಲಿ ಕಲಿಸುವಂಥ ಟೀಚರ್, ಅಂಗನವಾಡಿಯಲ್ಲಿ ಕಲಿಸುವಂಥ ಕಾರ್ಯಕರ್ತರಿಗೆ ಎಷ್ಟೋ ಜನ ಮಕ್ಕಳು ಅಂಗನವಾಡಿಯಲ್ಲಿ ಕಲಿತಾರೆ, ಶಾಲೆಯಲ್ಲಿ ಕಲಿತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಅದು ಕಲಿಸುವಂಥ ಟೀಚರ್ಸು ಅಂಗನವಾಡಿ ಕಾರ್ಯಕರ್ತರು ಅವರ ಜೀವನ ಶೈಲಿ ಅದೇ ಟೈಪಲ್ಲಿ ಇರ್ತದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹಲವಾರು ಅಂಗನವಾಡಿ ಕೇಂದ್ರಗಳಿರ್ತದೆ. ಕೆಲವು ಜಾಗವೇ ಇಲ್ಲ. ಈಗ ಈ ಮೋರಸ್ ಅವರು ಹೇಳಿದಾಗೆ ಕೆಲವು ಕಡೆ ದೊಡ್ಡ ಜಾಗ ಇದೆ, ಅದು ಈ ಪರಿಸರದಲ್ಲಿದೆ. ಅದಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ಈ ಶಾಲೆಯನ್ನು ಮೆಚ್ಚಲೇಬೇಕು. ಮಂಗಳೂರು ಮಹಾನಗರ ಪಾಲಿಕೆ ಅಂದರೆ ಕೆಲವು ಕಡೆ ಈ ಕಾಲೇ ಒಂದು 10 ಜನ ಮಕ್ಕಳಾದರೆ ಇಲ್ಲಿ ಜಾಸ್ತಿ ಇರುವಂಥ ಮಕ್ಕಳು ಇಲ್ಲಿ ಕಾವೂರು ಲಯನ್ಸ್ ಕ್ಲಬ್ ದಾನಿಲೆಟ್ಟು ಜೋಕ್ಲಿಗ್ ಕುರ್ಸುಲಿನ ದಾನ ಕೊರಿಯರು. ಅನುದಾನ ಒದಗಾಯಿನ ಪಾಲಿಕೆ ದಲಿಕ್ಕುಡು ಮೇಯರ್ ಜಯಾನಂದ ಅಂಚನ್, ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಪಾಲಿಕೆ ಸದಸ್ಯರು ಶರತ್ ಕುಮಾರ್ ಬೊಕ್ಕ ಕಟ್ವಣ ಕಂತ್ರಾಟ್ದಾರರು ಮೊಹಮ್ಮದ್ ಫಯಾಜ್ರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಸ್ನೇಹ ಬಳಗ ಕ್ಲಬ್ದ ದುಂಬದ ಗುರ್ಕಾರರು ದಿವಾಕರ ಪಕ್ಕಳ, ಬಾಲ ವಿಕಾಸ ಸಮಿತಿ ಗುರ್ಕಾರ್ದಿ ಶ್ರೀಮತಿ ಮಾಲತಿ, ಕಾವೂರು ಲಯನ್ಸ್ ಕ್ಲಬ್ ಗುರ್ಕಾರರು ವಿಕ್ಟರ್ ಮೋರಸ್, ಅಂಗನವಾಡಿ ಕಲ್ಪವನವರು ಶ್ರೀಮತಿ ಕೀರ್ತಿ ಕಾವೂರು ಪಾಲ್ದೆತ್ತೊಂಡೆರು. ಬ್ರಹ್ಮವರದ ಕುಮ್ರಗೋಡು ಗ್ರಾಮದ ಜಂಬಾಡಿಡು ರಂಗಭೂಮಿ ಕಲಾವಿದರು ಕಾರ್ತಿಕ್ ಪನ್ಪುನಾರ್ ಒರೊರ್ದೊರನೆ ಬೂರ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು. ಅರೆಗು 31 ವರ್ಷ ಪ್ರಾಯ ಆದಿತ್ತಂಡು. ಬ್ರಹ್ಮವರದ ಕುಮ್ರಗೋಡು ಗ್ರಾಮದ ಜಂಬಾಡಿಡು ರಂಗಭೂಮಿ ಕಲಾವಿದರು ಕಾರ್ತಿಕ್ ಪನ್ಪುನಾರ್ ಒರೊರ್ದೊರನೆ ಬೂರ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು. ಅರೆಗು 31 ವರ್ಷ ಪ್ರಾಯ ಆದಿತ್ತಂಡು. 1 ತಿಂಗಳೊಡದಿಂಚ ಬಾರಿ ತೆಮ್ಮ ಸೀಕ್ ಅರೆಗಿತ್ತಂಡು. ಅರೆನ ಅಕ್ಕನೆ ಇಲ್ಲಡು ದೈವದ ದರ್ಶನ ಒಂದಿಪ್ಪುನಗ ಕುರ್ಸುಡು ಕುಳ್ಳನಾರು ತೀರ್ಥಬೂರ್ನ ಬೆರಿಕೆ ಮಣಿಪಾಲ ಆಸ್ಪತ್ರೆಗೆ ಕೊನುತ್ತೇರು. ಅಂಡ ಆಸ್ಪತ್ರೆಡಾರ ತೀರ್ದೇರು. ಈ ಬಗೆಟ್ಟು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ನಾಟಕ ಕಲಾವಿದರಾದಿತ್ತಿನ ಕಾರ್ತಿಕ್ ಮಂದಾರ ಬೈಕಾಡಿ, ಭೂಮಿಕಾ ರಂಗತಂಡ ಹಾರಾಡಿ, ದುರ್ಗಕಲಾ ತಂಡ ಇಂಚ ಬೇತೆ ಬೇತೆ ಕೂಟೊಲಿಡು ಚುರುಕುದ ಜವಣೆ ಆದ ಗುರ್ತ ಮಲ್ತೊಂದೆರು. ತಮಾಷೆದ ಬೊಕ್ಕ ಎಲ್ಲಿಯ ಸಿನಿಮೊಲಿಡು ವೇಷಪಾಡೊಂದಿತ್ತಿನ ಕಾರ್ತಿಕ್ ಅಪ್ಪೆ ಬೊಕ್ಕ ಒಡಪುಟ್ಟದ ಒರಿಯನು ಅಗತದಿರು. ಬೆಳ್ತಂಗಡಿ ತಾಲೂಕು ಶಿಬಾಜೆ ಗ್ರಾಮಡು ದಲಿತ ಜವಣೆ ಶ್ರೀಧರ್ ತೀರ್ನ ಸಂಶಯದ ಕೇಸ್ತ ಬಗೆಟ್ ಮಿತ್ತಮಟ್ಟದ ತನಿಖೆ ನಡಪಾಯಿರ ಒತ್ತಾಯ ಮಲ್ತದು. ಮಾತ ದಲಿತ ಸಂಘಟನೆಲೆನ ದುಂಬಾಳ್ತೆಡು ಸೋಮವಾರ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಚಲೋ ಪ್ರತಿಭಟನೆ ನಡಪಾಯಿರು. ಬೆಳ್ತಂಗಡಿ ತಾಲೂಕು ಶಿಬಾಜೆ ಗ್ರಾಮಡು ದಲಿತ ಜವಣೆ ಶ್ರೀಧರ್ ತೀರ್ನ ಸಂಶಯದ ಕೇಸ್ತ ಬಗೆಟ್ ಮಿತ್ತಮಟ್ಟದ ತನಿಖೆ ನಡಪಾಯಿರ ಒತ್ತಾಯ ಮಲ್ತದು. ಬೊಕ್ಕ ಶಿಬಾಜೆ ಗ್ರಾಮ ಬೊಕ್ಕ ರಾಜ್ಯದೋರ್ಮಿಡು ದಲಿತರ್ನ ಮಿತ್ತದ ದೌರ್ಜನ್ಯ ಬೊಕ್ಕ ಕಿರ್ನ ಕೇಸ್ಲಿನ ಇಡೀ ತನಿಖೆಗೆ ಒತ್ತಾಯ ಮಲ್ತದು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಬೆಳ್ತಂಗಡಿ ತಾಲೂಕು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ದಲಿತ ಸಂಘಟನೆಲೆನ ದುಂಬಾಳ್ತಿಡು ಸೋಮವಾರ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಚಲೋ ಕಾರ್ಯಕ್ರಮ ನಡಪಾಯಿರು.
ದಲಿತ ಕಾರ್ಯಕರ್ತರು ನಾಯಕರು ನೇತ್ರಾವತಿ ಹಿಡಿದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಟ್ಟ ಮೆರವಣಿಗೆ ನಡೆಪಾಯಿರು. ದಲಿತ ಸಂಘರ್ಷ ಸಮಿತಿದ ರಾಜ್ಯ ಸಂಘಟನಾ ಸಂಚಾಲಕಿಯರು ಮಲ್ಲೇಶ್ ಅಂಬುಗ, ದಲಿತ ಸಂಘಟನೆಲಿನ ನಾಯಕರು ಚಂದು ಎಲ್, ಅಶೋಕ ಕೊಂಚಾಡಿ, ಸುಂದರ ಮೇರಾ ಪಾತಿರ್ದು ಶಿಬಾಜಿದ ಶ್ರೀಧರನ ಕೀರ್ತಿನ ಕೇಸ್ ಆದುಂಡು. ಈ ಕೇಸ್ತ ನ್ಯಾಯಾಂಗ ತನಿಖೆ ನಡಪಾವುಡು ಒತ್ತಾಯ ಮಲ್ತೇರು. ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡಿ ಗುರ್ಕಾರಿರು ರಕ್ಷಿತ ಶಿವರಾಮ್, ಕಾರ್ಮಿಕ ನಾಯಕರು ಬಿಎಂ ಭಟ್, ಎಲ್ ಮಂಜುನಾಥ್ ಜಾಗಿಗೆ ಬತ್ತದು ಪ್ರತಿಭಟನೆಗೂ ಬಿರಿಸಾಯ ತೆರಿಪಾದಿರು. ಎಲ್ಲ ಬಂಧುಗಳು ದಯವಿಟ್ಟು ಅಲ್ಲಲ್ಲೇ ನಿಂತಲ್ಲಿ ಕೂತ್ಕೊಳ್ಳಿ. ಮಿತ ಶ್ರೀಧರನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಸಿಗಲೇಬೇಕು. ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರೇ, ಇತ್ತ ಕೇಳಿ. ನಿಜಾಂಶ ಏನಂದರೆ ಅಲ್ಲಿ ಸಿಕ್ಕಿರತಕ್ಕಂತ ಬಾಟ್ಲಿ ಆಗಲಿ ಪಾಯ್ಸನ್ ಆಗಲಿ ಶ್ರೀಧರನ ತೋಟದಲ್ಲಿರುವಂತಹ ಪಾಯ್ಸನ್ ಆಗಿದ್ದಿಲ್ಲ. ಇವನ್ ಅವನು ಕುಡಿದ ಡ್ರಿಂಕ್ಸ್ ಕೂಡ ಮಾಮೂಲು ಕುಡಿಯುವಂತಹ ಡ್ರಿಂಕ್ಸ್ ಇಲ್ಲ. ಅದು ಕಪಾಲ ಕಲ್ಪಿತವಾಗಿ ಆರೋಪಿಗಳೇ ಸೃಷ್ಟಿ ಮಾಡಿ ಕುಡಿಸಿ ಅವನನ್ನ ಸಾಯಿಸಿದ್ರು. ಬಹಳ ಬೇಜಾರಾಗುತ್ತೆ ನಮ್ಗೆ. ಇವತ್ತು ಪೊಲೀಸಿನವರ ಬಗ್ಗೆ ಬೆಳ್ತಂಗಡಿ ನಮ್ಮ ಧರ್ಮಸ್ಥಳ ಶಾಖೆ ಇದು ಠಾಣೆಯ ಬಗ್ಗೆ ಒಂದು ಅಭಿಮಾನ ಇದ್ರೂ ಕೂಡ ಅದೇ ಆರೋಪಿತರನ್ನ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ತನ್ನದೇ ಕಾರಿನಲ್ಲಿ ಬಂಟ್ವಾಳಕ್ಕೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿ DHS ಸಾಹೇಬರ ಹತ್ರ ಅವರನ್ನು ಮುಂದಾಲಿಸಿ ಕೇವಲ ಮಧ್ಯಾಹ್ನ ಬಂದ ನನ್ನ ನಾಮದ ನನ್ನ ಮಕ್ಕಳು ಬಾರಲ್ಲಿ ಪಾರ್ಟಿ ಮಾಡಿ ಸೆಲ್ಫಿಯನ್ನು ಬೇರೆ ಕಲಿಸ್ತಾರೆ. ಎಂತಹ ದುರಂತ ನೋಡಿ. ಕುಡ್ಲಾ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗ ಅಭಿವೃದ್ಧಿ ಕೆಲಸದ ಪೊರ್ತು ನೀರ್ದ ಪೈಪು ತುಂಡಾದು ಬೊಲ್ಲದಂಚ ನೀರು ತಮಿಳಿನ ಸಂಗತಿ ಬಿಸಿ ರೋಡ್ ಪಾಣೀರ್ ಕೈತಲ್ ಅಂಗಾರೆಕಾಂಡೆ ನಡೆತಿದ್ದು. ಕುಡ್ಲಾ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗ ಅಭಿವೃದ್ಧಿದ ಕೆಲಸದ ಪೊರ್ತು ನೀರ್ದ ಪೈಪು ತುಂಡಾದು ಬೊಳ್ಳದಂಚ ನೀರು ತಮಿಳಿನ ಸಂಗತಿ ಬಿಸಿ ರೋಡ್ ಪಾಣೀರ್ ಕೈತಲ್ ಅಂಗಾರೆಕಾಂಡೆ ನಡೆತುಂಡು. ಸರ್ವಿಸ್ ಮಾರ್ಗ ಕಟ್ಟನಗ ಮಾರ್ಗದ ಬರಿಟ್ ಪಾಡ್ದಿತ್ತಿನ ನೀರ್ದ ಪೈಪ್ ಲೈನ್ ತಾಗದು ಪೈಪುಡೆ ನೀರು ಪಿದೈ ತಮಿಳ್ದು ನೀರು ನಷ್ಟ ಹೊಂದಿತ್ತುಂಡು. ಇಂದಿನ ತುಯಿನ ಊರ್ದ ಜನಕುಲು ನೀರಾವರಿ ಇಲಾಖೆಗೆ ಮಾಹಿತಿ ಕೊಡ್ತಿರು. ಕುಡ್ಲಟ್ ಡ್ರಗ್ಸ್ ಒದಗಾವನ ಬೊಕ್ಕ ದೆತ್ತುಣ್ಣ ಕೇಸುಡು ತಿಕ್ಕಲ್ದ ಬೂರ್ನ ನಗರದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ವೈದ್ಯರು ಬೊಕ್ಕ ಕಲ್ಪನಕ್ಲೇನು ಸರಿಯಾದ ವಿಚಾರಣೆ ನಡಪಾವಂದೆ ಕುಡ್ಲ ನಗರ ಪೊಲೀಸ್ ಕಮಿಷನರ್ ಕರ್ತವ್ಯಡ್ದು ಜಾರ್ದೆರಂದು ಕುಡ್ಲದ ವಕೀಲರ್ನ ಸಂಘದ ಒತ್ತುಗುರ್ಕಾರ್ಯರು ಮನೋರಾಜ್ ಬೊಕ್ಕ ವಿಧಿವಿಜ್ಞಾನ ಎಡೇನ ತೆರಿನ ಡಾಕ್ಟರ್ ಮಹಾಬಲೇಶ ಶೆಟ್ಟಿ ಸುದ್ದಿಗುಟ್ಟುಡು ದೂರ್ದೆರು. ವಕೀಲರು ಕುಡ್ಲದ ವಕೀಲರ್ನ ಸಂಘದ ಒತ್ತುಗುರ್ಕಾರ್ಯರು ಮನೋರಾಜ್ ಬೊಕ್ಕ ವಿಧಿವಿಜ್ಞಾನ ಎಡೇನ ತಿರಿದಿನಾರು ಡಾಕ್ಟರ್ ಮಹಾಬಲೇಶ್ವರ ಶೆಟ್ಟಿ ಅಂಗಾರೆ ಕುಡ್ಲದ ಪತ್ರಿಕಾ ಭವನುಡು ಸುದ್ದಿಗುಟ್ಟುಡು ಪಾತಿರ್ದು ಕುಡ್ಲಡ್ ಡ್ರಗ್ಸ್ ಒದಗಾವನ ಬೊಕ್ಕ ದೆತ್ತುಣ್ಣ ಕೇಸುಡು ತಿಕ್ಕಲ್ದು ಬೂರ್ದಿನ ನಗರದ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ವೈದ್ಯರು ಬೊಕ್ಕ ಕಲ್ಪನಕ್ಲೇನು ಸರಿಯಾದ ವಿಚಾರಣೆ ನಡಪಾವಂದೆ ಕುಡ್ಲ ನಗರ ಪೊಲೀಸ್ ಕಮಿಷನರ್ ಕರ್ತವ್ಯಡ್ದು ಜಾರ್ದೆರಂದು ದೂರಿಯರು. ನಗರ ಪೊಲೀಸ್ ಕಮಿಷನರ್ ಸ್ವಾಧೀನಗುದಿತ್ತುನ್ನ ಆರೋಪಿಲಿನೂ ಸರಿಯಾದ ವಿಚಾರಣೆ ಮಲ್ತಿದ್ದೀರ ಇಜ್ಜಾಂದು ಎಂಕ್ಲೆಗ್ ಸಂಶಯ ಉಂಡು. ಕೆಲವೊಂಜಿ ಪ್ರೊಸೀಜರ್ ಲ್ಯಾಪ್ಸ್ ಆತಂಡು. ಎಂಕ್ಲೆಗ್ ಕೆಲವೊಂಜಿ ಅನುಮಾನ ಉಂಡು. ಅಕುಲು ಡ್ರಗ್ಸ್ ಮಾತ್ರ ದೆತ್ತೊಂದೆರಂಡ ಅಕ್ಲೆಗ್ ರಿಹ್ಯಾಬಿಲಿಟೇಷನ್ ಸೆಂಟರ್ಗ್ ಕಡಪುಡೊಡಿತ್ತನು. ಈ ಕೇಸ್ ಬಗೆಟ್ಟು ಎಂಕುಲು ಹೈಕೋರ್ಟ್ಗೂ ರಿಟ್ ಪಾಡರೆ ತಯಾರುಲ್ಲ. ಇತ್ತದ ನ್ಯಾಯಾಧೀಶರಿಡ್ದ ಕೇಸ್ದ ಬಗೆಟ್ಟು ತನಿಖೆ ನಡಪಾಯರೆ ಭಿನ್ನಾಯ್ತೊಂದುಲ್ಲ ಅಂದು ಅಕುಲ್ ಪಂಡೇರು. ಡ್ರಗ್ಸ್ ಅಬ್ಯೂಸರ್ಸ್ ನ ಪೆಡ್ಲರ್ ಎಂದು ಕಮಿಷನರ್ ಪಂತೇರು. 20 ದಿನ ಅಕ್ಲೆನು ಬಂಧನೋಡು ದೀತೆರು. ಕಲ್ಪನಕ್ಲೆನ ಅಕ್ಲೆನ ಅಪ್ಪಮ್ಮನ ಮಾಹಿತಿ ಪೇಪರ್ಲೆಗೋ ಕೊಡ್ದು ಅಕ್ಲೆನ ಪ್ರತಿಷ್ಠೆ ಹಾಳಾತಂಡು. ನಿಜವಾದ್ಲ ಈ ಕೇಸುಡು ತಪ್ಪು ಮಲ್ತಿನ ಕುಲಿತ್ತಂಡ ಅಕ್ಲೆನ ಮಿತ್ತ ಕಾನೂನು ಕ್ರಮ ದೆತ್ತೊನಡು ಎಂಕ್ಲೆನ ಅಡ್ಡೇಜಿ ಅಂಡ ಪಾಪದಕ್ಲೆನ ಕಸ್ಟಡಿಗೆ ಕಡಪುಡ್ ನಾವು ಸರಿಯರ್ತಂದು ಮನೋರಾಜ್ ಬೊಕ್ಕ ಡಾಕ್ಟರ್ ಮಹಾಬಲೇಶ್ವರ ಶೆಟ್ಟಿ ಪಂಡೇರು. ಈಗ ಡ್ರಗ್ ಅಬ್ಯೂಸರ್ಸ್ ಅನ್ನು ಇವರು ಡ್ರಗ್ ಪೆಡ್ಲರ್ಸ್ ಅಂತ ಹೇಳ್ತಾರೆ. ವೆದರ್ ದೇ ವಾಟ್ ಇನಫ್ ಮೆಟೀರಿಯಲ್ಸ್. ಈಗ ಈ ಕಾರಣದ ಈಗ ಮೆಟೀರಿಯಲ್ ಇನ್ವೆಸ್ಟಿಗೇಷನ್ ಇದೆ ಅಂತ ಹೇಳ್ತಾರೆ. ನಾಳೆ ಅಲ್ಲಿ ಅವ್ರ ಹತ್ರ ಮೆಟೀರಿಯಲ್ ಇಲ್ಲ, ಅಲ್ಟಿಮೇಟ್ಲಿ ಕೇಸ್ ಬಿಟ್ಟು ಹೋಗ್ತದೆ. ಆದ್ರೆ ಇವತ್ತು ಒಂದು 20 ದಿನ ಅವ್ರು ಒಳಗೆ ಕೂರಿಸಿದ್ದೀರಲ್ಲ ವಿದೌಟ್ ಎನಿ ಬೇಸಿಸ್, ಅಲ್ಲ ಬೇಸಿಸ್ ಕಲೆಕ್ಟ್ ಮಾಡಿ ಮಾಡ್ಬೋದು ಇಮಿಡಿಯೇಟ್ಲಿ. ಅಷ್ಟು ಅವಸರ ಏನಿತ್ತು? ಹೌದು, ಫೋಟೋಸ್ ಹಾಕಿದ್ದೀರಿ, ಅವರ ತಂದೆ ತಾಯಿದು ಎಲ್ಲ ಡೀಟೇಲ್ಸ್ ಎಲ್ಲ ಅವರ ಫೋಟೋ ಹಾಕಿ ಅವ್ರ ಡೀಟೇಲ್ ಅಡ್ರೆಸ್ ಕೊಟ್ರಿ.
ಎಲ್ಲರ ಹತ್ರ ಅವ್ರಿಗೆ ಇನ್ನು ಅವ್ರದ್ದು ರೆಪ್ಯುಟೇಷನ್ ಡ್ಯಾಮೇಜ್ ಮಾಡಿದ್ದೀರಿ, ಸಂಸ್ಥೆದು ಇದು ಹೆಸರು ಹಾಳಾಗ್ತದೆ, ಮ್ಯಾಂಗ್ಳೂರ್ ಹೆಸರು ಹಾಳಾಯಿತು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ಇದು ಗೊತ್ತಾಗಿರಲಿ, ಬಿಕಾಸ್ ಎವ್ರಿಬಡಿ ಶುಡ್ ಹ್ಯಾವ್ ಟ್ರಾನ್ಸ್ಪರೆನ್ಸಿ ಇರಬೇಕು, ಎಲ್ರಿಗೂ ಗೊತ್ತಿರಬೇಕು. ನಾವೆಲ್ಲ ಕಾನ್ಸ್ಟಿಟ್ಯೂಷನಲ್ ಅಪ್ಲಿಕೇಶನ್ಸ್ ನಾವು ಡಿಸ್ಚಾರ್ಜ್ ಮಾಡುವಾಗ ಲಾ ಎನ್ಫೋರ್ಸೇಜಿಗೆ ವಿ ಶುಡ್ ಕೀಪ್ ಕ್ಲಿಯರ್ ಕಟ್ ಅದರಲ್ಲಿ. ಸುಮ್ಮನೆ ನಾವು ಒಂದು ಒಳಗಾಕಿ ಬುದ್ಧಿ ಕಲಿಸಬೇಕು, ಇನ್ನು ಬೇರೆ ಸಿಗ್ನಲ್ಗಳು ಆ ಟ್ರೂ ಸ್ಪಿರಿಟ್ ಅಲ್ಲಿ ನಾವು ಮಾಡಿದ್ದೀರಾ ಇಲ್ವಾ ಅದು ನಮಗೆ ಅದರಲ್ಲಿ ಡೌಟ್ ಇದೆ. ಸೊ ವಿಲ್ ಮೂವ್ ಲೈಕ್ ಐ ಆಮ್ ಎ ಪಾರ್ಟ್ ಆಫ್ ಡ್ರಗ್ ಅಬ್ಯೂಸ್ ಕ್ಯಾಂಪೇನ್ ಅಗೇನ್ಸ್ಟ್. ನಾನು ಅವೇರ್ನೆಸ್ ಪ್ರೋಗ್ರಾಮ್ ಒಂದು 30,000 ಮಕ್ಕಳನ್ನು DK ಮತ್ತು ಉಡುಪಿಯಲ್ಲಿ ರೀಚ್ ಆಗಿದ್ದೇನೆ. ಅದಕ್ಕೋಸ್ಕರ ನಾನು ಜೈಲಿಗೆ ಹೋಗಿ ಕೇಳಿದೆ ಅವ್ರ ಹತ್ರ, ನೀವು ಕನ್ಸ್ಯೂಮರ ಪೆಡ್ಲರ ಅಂತ ಕೇಳಿ. ಇಫ್ ದೇ ಆರ್ ಪೆಡ್ಲರ್ ದೇರ್ ಇಸ್ ನೋ ಸಿಂಪತಿ. ಅವ್ರನ್ನ ಒಳಗೆ ಹಾಕಬೇಕು, ಓದಿಬೇಕು, ಏನು ಬೇಕಾದ್ರೂ ಮಾಡಿ. ಬಟ್ ಇಫ್ ದೇ ಆರ್ ನಾಟ್ ಪೆಡ್ಲರ್, ದೇ ಆರ್ ಓನ್ಲಿ ಕನ್ಸ್ಯೂಮರ್ಸ್ ಆ್ಯಂಡ್ ದೇರ್ ಏಜ್ ಇಸ್ ಲೆಸ್ ದೆನ್ 22, 23, ವೇರ್ ದ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಇಸ್ ನಾಟ್ ಡೆವಲಪ್ಡ್. ಇಟ್ ಇಸ್ ಎ ಬ್ರೈನ್ ಡಿಸೀಸ್. ದೇ ಆರ್ ವಿಕ್ಟಿಮ್ ಆಫ್ ದ ಸಿಸ್ಟಮ್. ಈ ಮಕ್ಕಳು ಯಾರಿದ್ದಾರೆ ಅವರು ವಿಕ್ಟಿಮ್ ಆಫ್ ದ ಸಿಸ್ಟಮ್. ಈಗ ಡ್ರಗ್ ಅವೈಲೇಬಲ್ ಇದೆ ಅವರಿಗೆ, ಅವ್ರು ತೊಗೊಂಡಿದ್ದಾರೆ, ಏನೋ ಒಂದು ಪರಿಸ್ಥಿತಿ ತೊಗೊಂಡಿದ್ದಾರೆ. ದೇರ್ ಆರ್ ಸೋ ಮೆನಿ ರೀಸನ್ಸ್ ವೈ ಪೀಪಲ್ ಕನ್ಸ್ಯೂಮ್ ಡ್ರಗ್. ನೆಗೆಟಿವ್ ಇದ್ದವರು ಒಂದು 3 ಜನ ನೆಗೆಟಿವ್ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ, ಆ ಮಕ್ಕಳು ಹೇಳಿದ್ದಾರೆ. ನಮ್ಮ ಯೂರಿನ್ ತಗೊಂಡು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ತಗೊಂಡು ಬಂದ್ರಂತ. ವೇರ್ ಇಸ್ ದ ಚೈನ್ ಆಫ್ ಕಸ್ಟಡಿ? ನಾನು 3-4 ಸಾವಿರ ರಿಪೋರ್ಟ್ ಕೊಟ್ಟಲ್ಲಿ ಎಲ್ಲಿಯೂ ಡಾಕ್ಟ್ರು ಅಂತ ಕೊಟ್ಟಿಲ್ಲ, ಅಥವಾ ಪೇಂಟರ್ ಅಂತ ಕೊಟ್ಟಿಲ್ಲ, ರಿಕ್ಷಾ ಡ್ರೈವರ್ ಅಂತ ಕೊಟ್ಟಿಲ್ಲ, ಕೂಲಿ ಅಂತ ಕೊಟ್ಟಿಲ್ಲ. ಪೇಪರಲ್ಲಿ ಬಂದಾಗ ಬೇರೆ ನಮೂನೆ ಬಂದಿರ್ತದೆ, ಹೆಸರು ಮಾತ್ರ ಬರ್ತದೆ. ಇದರಲ್ಲಿ ಡಾಕ್ಟರ್ ಅಂತ ಹೇಳಿದ ಕಾರಣ ಐ ವಾಂಟೆಡ್ ಟು ಗೋ. ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಸಿಟಿಸನ್, ಆ್ಯಸ್ ಐ ಬಿನ್ ಡೂಯಿಂಗ್ ಸಿನ್ಸ್ ಲಾಸ್ಟ್ 12 years ಫೈಟಿಂಗ್ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್, ಡ್ರಗ್ ಫ್ರೀ ಮ್ಯಾಂಗ್ಳೂರ್. ಅದಕ್ಕೋಸ್ಕರ ನಾನು ಹೋಗಿದ್ದೆ, ಅಲ್ಲಿ ಜೈಲಿಗೆ ಹೋಗಿ ನಾನು ಮೀಟ್ ಆಗಿ ಬಂದೆ ಅವ್ರ ಹತ್ರ. ಅಲ್ಲಿ ನನಗೆ ಗೊತ್ತಾದ ಕಾರಣ ಇಲ್ಲಿ ನನಗೆ ಗೊತ್ತಾಯ್ತು ಏನೆಲ್ಲ ಆಗಿದೆ ಅಂತ. ಅಲ್ಲಿ ಅವರೆಲ್ಲ A1 ಇಂದ A24 ವರೆಗೆ ದೇ ಆರ್ ಆಲ್ ಕನ್ಸಿಡರ್ಡ್ ಎಸ್ ಎ ಪೆಡ್ಲರ್. A1 ಈಸ್ ಅ ಮೇನ್ ಪೆಡ್ಲರ್ ಅಂತ. ದೇ ಆರ್ ಆಲ್ ಕನ್ಸಿಡರ್ಡ್ ಪೆಡ್ಲರ್. ಬೆಳ್ತಂಗಡಿ ತಾಲೂಕುದ ಸುಲ್ಕೇರಿ ಮೋಗ್ರು ಶ್ರೀ ಮಹಿಷ ಮರ್ದಿನಿ ಭಜನಾ ಮಂಡಳಿದ ನಿಲಿಟ್ಟು ಜೋಕ್ಲಿನ ನಲಿಕೆ ಭಜನೆದ ಪಂಥ ಐತಾರ ನಡೆತಂಡ. ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ ಇತ್ತದು ಅಳದಂಗಡಿ ಅರಂತಲ್ದ ಡಾಕ್ಟರ್ ಪದ್ಮಪ್ರಸಾದ್ ಅಜಲಿರ್ ನಲಿಕೆ ಭಜನಾ ಪಂಥ ಉದಿಪನ ಮಲ್ತೆರು ಬಯ್ಯಗು ಮುಗಿತಲಾಲೀಸು ಅಟ್ಟಣೆ ಆದಿತ್ತಂಡು. ಬೆಳ್ತಂಗಡಿ ತಾಲೂಕುದ ಸುಲ್ಕೇರಿ ಮೊಗರು ಶ್ರೀ ಮಹಿಷ ಮರ್ದಿನಿ ಭಜನಾ ಮಂಡಳಿದ ನಿಲಿಟ್ಟು ಜೋಕ್ಲಿನ ನಲಿಕೆ ಭಜನೆ ಪಂಥ 2023 ಐತಾರ ನಡೆತಂಡು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರು ಇತ್ತದು ಅಳದಂಗಡಿ ಅರಂತಳ್ದ ತಿಮ್ಮಣ್ಣರಸರು ಡಾಕ್ಟರ್ ಪದ್ಮರಾಜ ಅಜಿಲೇರು ನಲಿಕೆ ಭಜನೆ ಪಂಥ ಉದಿಪನ ಮಲ್ತದ ಎಡ್ಡೆಪ್ಪು ಬಯಕೇರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಯಶವಂತ್, ಶ್ರೀ ಮಹೇಶ ಮರ್ದಿನಿ ಭಜನಾ ಮಂಡಳಿ ಸುಲ್ಕೇರಿ ಮೊಗ್ರದ ಗುರ್ಕಾರ್ಯರು ಇಂದೂದರ ಕೊಯ್ನೂರು, ಮರ್ಯಾದಿ ಗುರ್ಕಾರ್ಯರು ಅಶೋಕ್ ಕಳಸ ಕಾರ್ಯಕ್ರಮಟ್ಟು ಪಾಲ್ದೆತ್ತುಂಡೆರು. ಭಜನೆ ಪಂತುಡು ಪಾಲ್ದೆತ್ತನ್ನಕ್ಲೆಗ್ ತಾಳ ಕೊರ್ದು ಆಶೀರ್ವಾದ ಮಲ್ತಿ ನಡೆದ ಬೊಕ್ಕ ಭಜನಾ ಪಂಥ ನಡೆತಂಡು. ಬಯ್ಯಗು ಮುಗಿತಲಾಲೇಸುಡು ಭಜನಾ ಪಂತುಡು ಗೆಂದಿನಕ್ಲೆಗ್ ಇನಾಮ್ಲೇನು ಪಟ್ಟಿಯರು. ಶಾಸಕರು ಹರೀಶ್ ಪುಂಜಾ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತೆರ್ದು ಜೋಕ್ಲಿಗ ಭಜನದ ಮಹತ್ವ ತಿಳಿಪಾಯಿರು. ಮಹಿಷ ಮರ್ದಿನಿ ದೇವಸ್ಥಾನದ ಆನುವಂಶಿಕ ಪೂಜೆ ಮಲ್ಪುನಾರು ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಬೇತೆ ಬೇತೆ ಕ್ಷೇತ್ರ ವಲಯದಕ್ಕಲು ಬಿನ್ನೆರಾದ ಬೊಕ್ಕ ಮಂಡಳಿದ ಮಾತ ಸದಸ್ಯರು ಪಾಲ್ಗೊತ್ತೊಂಡೆರು. ಕಾಲಕ್ರಮೇಣ ಆ ಪರಿಪಾಟಲು ಮರೆತು ಬೋದಿತ್ತುಂಡು ಅಂಡ ಇನಿ ಆ ಜೋಕ್ಲಿಗೆ ಭಜನೆದ ಕಲ್ಪನೆಯನ್ನು ಕೊರ್ಪುನ ಮೂಲಕ, ಭಜನೆಯನ್ನು ಕಲ್ಪವನ ಮೂಲಕ, ಭಜನೆದ ಕಂಠಪಾಠ ಆ ಜೋಕುಲಿಗೆ ಆಪುನ ಮೂಲಕ ಪ್ರಾಯಶಃ ಇನಿ ಮಸ್ತ್ ಹಿಂದೂಲ್ನ ಇಲ್ಲಲು ಆ ಜೋಕುಲು ಭಜನೆಯನ್ನು ಪನ್ಪುನ ಮೂಲಕ ಆ ಇಲ್ಲು ಬೆಳಗೊಂದುಂಡು, ಸಮಾಜ ಬೆಳಗೊಂದುಂಡು. ಆ ಮೂಲಕ ಹಿಂದೂ ಸಮಾಜಕ್ಕೆ ಶಕ್ತಿ ಆಪುನಂಚಿದ್ನ ಕೆಲಸ ಇನಿ ಆ ಜೋಕುಲ್ನ ಭಜನೆದ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ತಿಕ್ಕದಿನ ಪಂಡ್ರಲ್ಲ ಭಾರಿ ಸಂತೋಷವನ್ನು ಪಡೆಯೊಂದಿಲ್ಲ. ಕುಂದಾಪುರದ ಕೋಟಾ ಕೈತಲ್ದ ಸಾಸ್ತಾನ ಪಾಂಡೇಶ್ವರ ಗ್ರಾಮದ ಇಲ್ಲೊಂಜೆಟ್ಟು ನಡತಿನ ಕಂಡದಿನ ಕೇಸನ್ನು ಕೋಟಾ ಪೊಲೀಸ್ ಸ್ಟೇಷನ್ದ ಪೊಲೀಸರು ನಾಡು ಪತ್ತದು ಇರುವೇರು ಆರೋಪಿಲಿನ ಬಂಧನ ಮಲ್ತಿದರು. ಕುಂದಾಪುರ ಕೋಟಾ ಕೈತಲ್ದ ಸಾಸ್ತಾನ ಪಾಂಡೇಶ್ವರ ಗ್ರಾಮದ ಇಲ್ಲೊಂಜೆಟ್ಟು ನಡತಿನ ಕಂಡದಿನ ಕೇಸನ್ನು ಕೋಟಾ ಪೊಲೀಸ್ ಸ್ಟೇಷನ್ದ ಪೊಲೀಸರು ನಾಡ್ಪತ್ತದು ಇರುವೇರು ಆರೋಪಿಲಿನ ಬಂಧನ ಮಲ್ತಿದರು. ಕಾಪೋಯಲ್ಲಿಯೂರು ಮಂಜರ ಬೊಟ್ಟದ 38 ವರ್ಷದ ರಾಜೇಶ್ ಟೇವಾಡಿಗ ಬೊಕ್ಕ ಕಾರ್ಲಾದ ಇದು ಪೋಸ್ಮಾರ್ದ 39 ವರ್ಷ ಪ್ರಾಯದ ಮೊಹಮ್ಮದ್ ರಿಯಾಜ್ ಬಂಧನ ಆಯ್ನ ಆರೋಪಿಲ ಆದುಲ್ಲೆರು. ಬೆಂಗಳೂರು ಹೋಟೆಲ್ ಉದ್ಯಮ ನಡಪ ಹೊಂದಿತ್ತಿನ ರಾಜೇಶ್ ಪೂಜಾರಿಯರ್ನ ಸಾಸ್ತಾನ ಪಾಂಡೇಶ್ವರ ಗ್ರಾಮದ ಮಟ್ಟದ ತೋಟ ಇಲ್ಲಡು 2022 ಸೆಪ್ಟೆಂಬರ್ ತಿಂಗಳು ಕಂಡುದಿತ್ತೇರು.
ಈ ಪೊರ್ತುಡು ಲಕ್ಷಗಟ್ಟಲೆ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಬೊಕ್ಕ ಕಾಸ್ ಲಕ್ಕಾದು ಆರೋಪಿ ಇರುವಿರ್ಲ ಪದ್ರಡಾದಿತ್ತೆರು. ಆರೋಪಿ ಕಲ್ವೆರೆಡ್ದು 17 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೆ ಕಂಡುದಿನ ಕಾಸಡು ದೆತ್ತೊಂದಿನ 2.5 ಲಕ್ಷ ರೂಪಾಯಿ ಬೆಲೆತ ಫೋರ್ಡ್ ಮಾಂಡಿಯೋ ಕಾರ್, 1 ಲಕ್ಷ ರೂಪಾಯಿ ಬೆಲೆತ ಹೀರೋ ಕಂಪನಿದ ಡೆಸ್ಟಿನಿ ಬೈಕ್ ಬೊಕ್ಕ ಲಕ್ಕಾರೆಗಾದ ಬತ್ತಿನ ಹಾಂಡಾ ಆಕ್ಟಿವಾ ಸ್ಕೂಟರ್ ಸೇರ್ದು ಒಟ್ಟು 19 ಲಕ್ಷ ರೂಪಾಯಿ ಬೆಲೆತ ಸೊತ್ತುನು ಸ್ವಾಧೀನಗುದಿತ್ತೊಂದೆರು. ಈ ಕಲ್ವೇರು ಜಿಲ್ಲೆ ಬೊಕ್ಕ ಬೇತೆ ಬೇತೆ ಜಿಲ್ಲೆಡು ಇಲ್ಲಡ್ದು ಬೊಕ್ಕ ಗಾಡಿಲೇನು ಕಂಡು ನಾವು ಪೊಲೀಸ್ ತನಿಖೆಡ್ದು ಗೊತ್ತಾತಂಡು. ಕೋಟಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಲೆಟ್ಟು ಅಭಿವೃದ್ಧಿ ಮಲ್ತಿನ ಕದ್ರಾ ಪಾರ್ಕ್ದ ಗಂಗನಪಳ್ಳ ಬೊಕ್ಕ ಪೊರ್ಲುದ ಕಾರಂಜಿ ಸೋಮವಾರ ಉದಿಪನಾಂಡ್ ಶಾಸಕರು ವೇದವ್ಯಾಸ್ ಕಾಮತ್ ರಡ್ಡು ಹೊಸ ಅಭಿವೃದ್ಧಿ ಯೋಜನೆಯಿಂದ ಉದಿಪನ ಮಲ್ತೆರು. ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಲೆಟ್ಟು ಅಭಿವೃದ್ಧಿ ಮಲ್ತಿನ ಗಂಗನಪಳ್ಳ ಬೊಕ್ಕ ಪೊರ್ಲುದ ಕಾರಂಜಿ ಸೋಮವಾರ ಉದಿಪನಾಂಡ್ ಶಾಸಕರು ವೇದವ್ಯಾಸ್ ಕಾಮತ್ ರಡ್ಡು ಹೊಸ ಅಭಿವೃದ್ಧಿ ಯೋಜನೆಗಳಿಗೂ ಚಾಲನೆ ಕೊರಿಯರು. ಕದ್ರಾ ಪಾರ್ಕ್ ಅಭಿವೃದ್ಧಿಗೂ ಮೂಡಾದ ನಿಲೆಟ್ಟು ರಡ್ಡು ಮಹತ್ವದ ಯೋಜನೆಗಳಿಗೂ ಚಾಲನೆ ಕೊಡ್ತುಂಡು. ನನ್ನಲಾತ್ ಅಭಿವೃದ್ಧಿ ಕಾರ್ಯಾಲಯನು ತಯಾರು ಮಲ್ಪುಂಡು ಶಾಸಕರು ಪಂಡೆರು. ಕುಡ್ಲಾ ಉತ್ತರ ಬೊಕ್ಕ ದಕ್ಷಿಣ ಕ್ಷೇತ್ರಡು ಅಮೃತ್ ಯೋಜನೆಡು 30 ಕೋಟಿ ರೂಪಾಯಿ ಖರ್ಚಿಡು ಕೆದುಕ್ಲೆನ ಬುಳಿಚಿಲುಗು ಸರಕಾರಗೂ ಪ್ರಸ್ತಾವನೆ ಕೊಡ್ತುಂಡು. ಬೇಗ ಅನುದಾನ ಬಿಡುಗಡೆ ಆಯ್ರುಂಡು. ಕುಡ್ಲಾ ದಕ್ಷಿಣಡು 25 ಕೆದು ಅಭಿವೃದ್ಧಿಗೆ ಯೋಜನೆ ತಯಾರು ಮಲ್ತದುಂಡು. 12 ಕೆದು ಬುಳಿಚಿಲಾತನದ್ದು ವೇದವ್ಯಾಸ್ ಕಾಮತ್ ಪಂಡೆರು. ಇಪ್ಪತ್ನಾಲ್ಕು ಕೋಟಿ ಪಾರ್ಕ್ಗಳಲ್ಲಿ ಸರಿಸುಮಾರು 14 ಕೋಟಿ 40 ಲಕ್ಷ ನನ್ನ ಕ್ಷೇತ್ರಕ್ಕೆ, ಸರಿಸುಮಾರು 9 ಕೋಟಿ ಚಿಲ್ಲರೆ ಬರ ಕ್ಷೇತ್ರಕ್ಕೆ. ಅದು ಕೂಡ ಸ್ಪೆಷಲ್ ಫಂಡ್ ಗ್ರಾಂಟೆಡ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ವೆಲ್ ಪ್ರಪೋಸಲ್ ಸೆಂಟ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್. ಅದನ್ನು ಕೂಡ ನಾವು ಮಾನ್ಯ ನಳಿನ್ ಕುಮಾರ್ ಕಟೀಲ್ರ ಮುಖಾಂತರ ಮಾತಾಡಿಸ್ಕೊಂಡು ಅದನ್ನು ಕೂಡ ಅನುದಾನ ಈಗ ಈ ವಾರದಲ್ಲಿ ಆರ್ಡರ್ ಬರ್ತದೆ. ಅದರದ್ದು ಕೂಡ ಹಾಗಾಗಿ ಅದರ ಟೆಂಡರ್ಗಳು ಮಾಡಬೇಕು. ಅದು ಮಹಾನಗರ ಪಾಲಿಕೆ ವತಿಯಿಂದ ಆಗುವುದು, ಮೇಯರ್ ನಿಮ್ಮ ಜವಾಬ್ದಾರಿಯಲ್ಲಿ ಬರ್ತದೆ. ಹಾಗಾಗಿ ಅದನ್ನು ಕೂಡ ವೇಗವಾಗಿ ಅದನ್ನು ಕೂಡ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಕ್ರಮ ಮಾಡಬೇಕು. ಹಾಗಾಗಿ ಎಲ್ಲೋ ಒಂದು ಕಡೆ ಒತ್ತಡದ ಜೀವನದಲ್ಲಿರುವಂಥ ವ್ಯಕ್ತಿಗಳಿಗೆ ತಮ್ಮ ಜೀವನವನ್ನು ಯಶಸ್ವಿಯಾಗಿ ಸಾಗಿಸುವಂಥ ದೃಷ್ಟಿಯಲ್ಲಿ, ಮನಸ್ಸಿಗೆ ನೆಮ್ಮದಿ ಶಾಂತಿ ಕೊಡುವಂಥ ದೃಷ್ಟಿಯಲ್ಲಿ ಈ ರೀತಿಯ ಪಾರ್ಕ್ಗಳ ಅಭಿವೃದ್ಧಿಗಳು ಅವರ ಒತ್ತಡಗಳನ್ನು ಕಮ್ಮಿ ಮಾಡಿಸುವಂಥ ದೃಷ್ಟಿಯಲ್ಲಿ ವಿಶೇಷವಾದಂಥ ಒಂದು ಜಿಲ್ಲಾ ನಮ್ಮ ಆಡಳಿತದ ವ್ಯವಸ್ಥೆಗಳು ನಮಗೆ ಸಹಕಾರ ಕೊಟ್ಟಂತಾಗ್ತದೆ. ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡದ ಗುರುಕಾರ್ಯರು ರವಿಶಂಕರ್ ಮಿಜಾರ್ ಪಾರ್ತಿರ್ದು ಕದ್ರಾ ಪಾರ್ಕ್ ಅಭಿವೃದ್ಧಿಗೆ ಒತ್ತು ಕೊಡ್ತಡು. ಪಾರ್ಕ್ದ ಉಲಾಯಿ ಗಂಗನಪಳ್ಳ ಬೊಕ್ಕ ಕಾರಂಜ ಅಭಿವೃದ್ಧಿ ಮಲ್ತದು ತಿರ್ಗಾಟ ಉದ್ಯಮದ ಗೆಲ್ಮೆಗೆ ಪುಣ್ಯತಂಡು. ಕುಡ್ಲಾ ದಕ್ಷಿಣಡು 30 ಪಾರ್ಕ್, ಉತ್ತರಡು 30 ಪಾರ್ಕ್ ಅಭಿವೃದ್ಧಿಗೂ ಒತ್ತು ಕೊಡ್ತನೆಂದು ಪಂಡೆರು. ಕದ್ರಿ ಪಾರ್ಕಿನ ಹೊರಗಿರುವಂತಹ ಏನು ಅಭಿವೃದ್ಧಿ, ಅದಕ್ಕೆ ಸುಮಾರು 7.5 ರಿಂದ 8 ಕೋಟಿ ರೂಪಾಯಿ ತಗಲಿದೆ ಅಂತ ಕಾಣ್ತದೆ. ಅಷ್ಟು ಒಳ್ಳೆಯ ಒಂದು ಸುಂದರೀಕರಣ ಮಾಡಿದ ನಂತರ ಕದ್ರಿ ಪಾರ್ಕ್ ನಿರ್ಜೀವವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಜನ ಬರುವಂತಹ, ಅದು ಅಲ್ಲದೆ ಬೆಳಗಿನ ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ ವಾಕರ್ಸ್ ಬರ್ತಾರೆ. ಅದೇ ರೀತಿ ಇಲ್ಲಿ ವಿರಮಿಸಲಿಕ್ಕೆ ಬರುವಂತಹ ಮಕ್ಕಳು, ಆಟಕ್ಕೆ ಬರುವಂತಹ ಮಕ್ಕಳು, ಅದೇ ರೀತಿ ಹೆತ್ತವರು, ಹಿರಿಯರು ಎಲ್ಲರೂ ಬರ್ತಾರೆ ಇಲ್ಲಿ. ಹಾಗಿರುವಾಗ ಇಷ್ಟು ಒಂದು ದೊಡ್ಡ ಪಾರ್ಕಿನ ನಿರ್ವಹಣೆ ಮಾಡಬೇಕಾದ್ರೆ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಸ್ವಲ್ಪ ಕಷ್ಟ ಆಯಿತು. ಅದೇ ರೀತಿ ತೋಟಗಾರಿಕೆ ಇಲಾಖೆಯವರ ಅಧೀನದಲ್ಲಿ ಇದ್ದರೂ ಇದಕ್ಕೆ ಖರ್ಚು ಮಾಡುವಂತಹ ವೆಚ್ಚವನ್ನು ಭರಿಸಲಿಕ್ಕೆ ಅವರಿಂದಲೂ ಸ್ವಲ್ಪ ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಡಿ ಸಿ ಅವರಾದ ಡಾಕ್ಟರ್ ರಾಜೇಂದ್ರರವರು ಹಲವಾರು ಸಮಾಲೋಚನೆಗಳನ್ನು ಮಾಡಿ ಆ ಮೂಡಕ್ಕೆ ಈ ಒಂದು 2 ಯೋಜನೆಗಳನ್ನು ಕೊಟ್ಟರು. ಮೇಯರ್ ಜಯಾನಂದ ಅಂಚನ್, ಒತ್ತು ಮೇಯರ್ ಪೂರ್ಣಿಮಾ, ಮುಖ್ಯ ಸಚೇತಕಿಯರು ಪ್ರೇಮಾನಂದ ಶೆಟ್ಟಿ ಈ ಪೊರ್ತುಡಿತ್ತರು. ಕುಡ್ಲಾ ಕೂಳೂರದ ಗೋಲ್ಡ್ ಫಿಂಚ್ ಸಿಟಿಟು ನಡತಿನ ಆಜನೆ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಐತಾರ ಕಾಂಡೆ ಸುರುವಾಯಿನವು ಸೋಮವಾರ ಬಯ್ಯಗ ಅಕೇರಿಯಾಣ್ ಒಟ್ಟು 159 ಜೋಡಿ ಎರುಕುಲು 12 ಪಾಲ್ದೆತ್ತೊಂಡ. ಕುಡ್ಲಾ ಕೂಳೂರದ ಗೋಲ್ಡ್ ಫಿಂಚ್ ಸಿಟಿಟು ನಡತಿನ ಆಜನೆ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಐತಾರ ಕಾಂಡೆ ಸುರುವಾಯಿನವು ಸೋಮವಾರ ಬಯ್ಯಗ ಅಕೇರಿಯಾಣ್ ಒಟ್ಟು 159 ಜೋಡು ಎರುಕುಲು ಪಾಲ್ದೆತ್ತೊಂಡ. ಕನೆಪಲಾಯ್ಡ್ 5 ಜೋಡಿ ಎರುಕುಲು, ಅಡ್ಡಪಲಾಯ್ಡ್ 1, ಬಲ್ಲು ಮಲ್ಲೆಟ್ಟು 11, ನಾಯರ್ ಮಲ್ಲೆಟ್ಟು 21, ಬಲ್ಲು ಎಲ್ಲಿಟ್ಟು 11, ನಾಯರ್ ಎಲ್ಲಿಟ್ಟು 78 ಜೋಡಿ ಎರುಕುಲು ಪಂತದ ಕಲುಟಿತ್ತ. ಕನೆಪಲಾಯ್ಡ್ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಬೊಕ್ಕ ವಾಮಂಜೂರು ತಿರುವೈಲ್ಗುತ್ತು ನವೀನ್ ಚಂದ್ರ ಆಳ್ವ ಮೊಕ್ಲೆನ ಎರುಕುಲು ಒಂಜಿ ಬೊಕ್ಕ ರಡ್ಡನೇ ನಮ್ಗೆಂದ್ಯ. ಅಡ್ಡಪಲೈಡು ಬೋಳಾರ ತ್ರಿಶಾಲ್ ಕೆ ಪೂಜಾರಿಯರ್ನ ಬಿ ಬೊಕ್ಕ ಹರ್ಕಜಾಲ್ ಶ್ರೀನಿವಾಸ್ ಬಿರ್ಮಣ್ಣ ಶೆಟ್ಟಿಯರ್ನ ಎ ಎರುಕುಲು ಒಂಜಿ ಬೊಕ್ಕ ರಡ್ಡನೆ ಇನಾಮ್ ಗೆಂದ್ಯ.
ಬಲ್ಲ ಮಲ್ಲೆಟ್ಟು ಕೂಳೂರು ಪೊಯ್ಯಲ್ PR ಶೆಟ್ಟಿಯರ್ನ ಬಿ ಬೊಕ್ಕ ಕೊಳಕೆ 20 ಭಾಸ್ಕರ್ ಕೋಟ್ಯಾನ್ರಿನ ಏರುಕುಲು ಇನಾಮ್ ಗಿಂದ್ಯ ಬಲ್ಲಿ ಎಲ್ಲಿಟ್ಟು ಬೆಲಿಂಜೆ ವಿಪಿನ್ ರಯ್ಯರ್ನ ಎ ಬೊಕ್ಕ ಬಿದ್ರ ಪೊಸಬೊಟ್ಟು ಏರಿ ಮಾರ್ಬರ್ಕೆ ಚಂದ್ರಹಾಸ್ ಸಾಧು ಸನೇಲ್ರೆನ ಏರುಕುಲು ಒಂಜನೆ ಬೊಕ್ಕ ರಡ್ಡನೆ ತಾನ ಪಡೆಯ ನಾಯರ್ ಮಲ್ಲಿಟ್ಟು ಗುರುಪುರ ಕಾರಮುಗಿರು ಗುತ್ತು ಎಸ್ ಜಗದೀಶ್ ಆಳ್ವ ಮೆರಿನ ಬಿ ಬೊಕ್ಕ ಇರುವೈಲ್ ಪಾಣಿಲ ಬಾಡ ಪೂಜಾರಿಯನ್ನ ಎ ಎರುಕುಲು ಇನಾಮ್ ಗಿಂದ್ಯ ನಾಯರ್ ಎಲ್ಲಿಟ್ಟು ಬಟ್ಕಲ್ HN ನಿವಾಸ್ ಪಿನ್ನುಪಾಳ್ ಬೊಕ್ಕ ಕಟ್ಟಿಲ್ ಕೊಡಿತ್ತೂರು ಕಿನ್ನೆಚಿಲ್ ಲತಾ ಪ್ರಸಾದ್ ಶೆಟ್ಟಿಯರ್ನ ಎರುಕುಲು ಇನಾಮ್ ಗಿಂದ್ಯ ಮುಗಿತಲಾಲೇಸುಡು ಬಿನ್ನೆರ್ ಬೊಕ್ಕ ಕಂಬಳ ಸಮಿತಿದ ಕುಲು ಇತ್ತದು ಇನಾಮ್ಲೇನು ಕೊರ್ದು ಮರ್ಯಾದೆ ಮಲ್ತೆರು ರಾಮಲಕ್ಷ್ಮಣ ಕಂಬಳ ಸಮಿತಿದ ಗುರ್ಕಾರ್ಯರು ದುಂಬದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಪಾತಿರ್ದು ಕೂಡೂರ್ದ ಜೋಡುಕರೆ ಕಂಬಳನು ಮಂಗಳೂರು ಉತ್ಸವ ಆದು ನಡಪಾಂಡು ಪಂಡಿರು ಕಂಬಳ ಸಮಿತಿದ ಮರ್ಯಾದಿ ಸಲಹೆಗಾರರು ದುಂಬದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಬೊಕ್ಕ ಪ್ರಸಾದ್ ಕುಮಾರ್ ಶೆಟ್ಟಿ ಪ್ರಧಾನ ಕಾರ್ಯಂತಿರು ಸುಜಿತ್ ಪ್ರತಾಪ್ ಒತ್ತು ಗುರ್ಕಾರ್ಯರು ಸಂಜಯ್ ಪ್ರಭು ಸಂಚಾಲಕಿಯರು ಸಾಂತ್ಯ ಗುತ್ತು ಸಚಿನ್ ಶೆಟ್ಟಿ ಕಿಶೋರ್ ಕುಮಾರ್ ಪುತ್ತೂರು ಪಣವದ ಗುರ್ಕಾರ್ಯರ ತಲಪಾಡಿ ದೊಡ್ಡಮನೆ ಪ್ರೀತಂ ರಾಯ್ ಕದ್ರಾ ನವನೀತ ಶೆಟ್ಟಿ ಈ ಪುರ್ತುಡಿತ್ತರು. ಕುಡ್ಲದ ಮಾರ್ನಿಮಿ ಕಟ್ಟೆ ಪತ್ತು ಸಮಸ್ತಿರ್ನ ನಿಲಿಟ್ಟು ಜನವರಿ 25 ಗುರುವಾರ ಬಯ್ಯಗ ಆಜೆಡ್ದು ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದೇರು ಮಾರ್ನಿಮಿ ಕಟ್ಟೆ ಶಮಿಕಟ್ಟೆದ ಕೈತಲ್ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿದ ಕುಲು ಗೊಬ್ಬುನ ಕಾಲಾಮಿತಿ ಬಯಲಾಟೋಡು ಬಯ್ಯಗ 5:30 ಗಂಟೆಗೆ ಚೌಕಿ ಪೂಜೆ ನಡಪುಡು ಆಟದ ಅಭಿಮಾನಿಲು ಶ್ರೀ ದುರ್ಗಾದೇವಿನ ಭಕ್ತಿರು ಪಾಲ್ದೆತನುಡುಂದು ಪ್ರೊಫೆಸರ್ MS ಕೋಟ್ಯಾನ್ ಬೊಕ್ಕ ನೀಲಯ್ಯ M ಅಗರಿ ಪ್ರಕಟಣೆಡಕ್ಕೆ ಏನೊಂದಿರು ಇಡೆಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲಿತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲ್.